ದಕ್ಷಿಣ ಭಾರತದ ಸುಪ್ರಸಿದ್ಧ ಜಿಯಾರತ್ ಕೇಂದ್ರವಾದ ಮಡವೂರು ಸಿಎಂ ಮಕಾಂ ಶರೀಫ್ನಲ್ಲಿ ಅಂತ್ಯ ವಿಶ್ರಾಂತಿ ಹೊಂದುತ್ತಿರುವ ವಲಿಯುಲ್ಲಾಹಿ ಸಿಎಂ ಅಬೂಬಕರ್ ಮುಸ್ಲಿಮಿಯರ್ ರವರ 29ನೇ ಉರುಸ್ ಮುಬಾರಕ್ ಜೂನ್ 7ರಿಂದ 11ರವರೆಗೆ ನಡೆಯಲಿದೆ. 5 ದಿನಗಳ ಕಾಲ ಹಲವು ಕಾರ್ಯಕ್ರಮಗಳೊಂದಿಗೆ ಉರುಸ್ ಮುಬಾರಕ್ ನಡೆಯಲಿದೆ ಎಂದು ಅನಿಲಕಟ್ಟೆ ಸಿಎಂ ಮಡವೂರು ಎಜುಕೇಷನಲ್ ಮತ್ತು ಕಲ್ಚರಲ್ ಕಾಂಪ್ಲೆಕ್ಸ್ನ ಕನ್ವೀನರ್ ಸಿಎಚ್ ಇಬ್ರಾಹಿಂ ಮುಸ್ಲಿಯರ್ ಹೇಳಿದ್ರು. ವಿಟ್ಲದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಎಂ ಮಕಾಂ ಶರೀಫ್ನ ಪ್ರಧಾನ ಸ್ಥಾಪನೆಯಲ್ಲಿ ಸಿಎಂ ಮಕಾಂ ಯತೀಮ್ಖಾನ ಒಂದು. ಇಲ್ಲಿ 250 ಅನಾಥ ಹಾಗೂ ನಿರ್ಗತಿಕ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಪ್ರಿ ಪ್ರೈಮರಿ ಹಂತದಿಂದ ಉನ್ನತ ಪ್ರೊಫೆಷನಲ್ ಕೋರ್ಸ್ ತನಕ ಕಲಿಯುವ ಅವಶ್ಯಕ ಸೌಕರ್ಯಗಳು ಉಚಿತವಾಗಿ ಸಂಸ್ಥೆ ಒದಗಿಸುತ್ತದೆ ಎಂದರು. ಇದೇ 7ರ ಶುಕ್ರವಾರ ಬೆಳಿಗ್ಗೆ ಧ್ವಜಾರೋಹಣ ಹಾಗೂ ಮಕಾಂ ಜಿಯಾರತ್ ಮೂಲಕ ಚಾಲನೆ ನೀಡಲಾಗುವುದು. ಜೂನ್ 7, 8 ಮತ್ತು 9 3 ದಿನಗಳಲ್ಲಿ ರಾತ್ರಿ ಖ್ಯಾತ ಪ್ರಭಾಷಣಗಾರರಿಂದ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ. 10ರ ಸೋಮವಾರ ಸಂಜೆ 7ಕ್ಕೆ ಜಿಕ್ರ್ ದುವಾ ಮಹಾಸಮ್ಮೇಳನ ನಡೆಯಲಿದೆ. ಸಿಎಂ ಅನುಸ್ಮರಣೆ ಸಮ್ಮೇಳನ, ಮಜ್ಲಿಸ್ ಸುನ್ನೂರ್ ಸ್ವಲತ್ ಮಜ್ಲಿಸ್ ಕಾರ್ಯಕ್ರಮಗಳು ನಡೆಯಲಿದೆ. 11ರ ಮಂಗಳವಾರ ಬೆಳಿಗ್ಗೆ 6ರಿಂದ ಸಂಜೆ 4ರವರೆಗೆ ಅನ್ನದಾನ ನಡೆಯಲಿದೆ ಎಂದು ತಿಳಿಸಿದರು. 7ರಿಂದ 11ರವರೆಗೆ ನಡೆಯುವ ಮಡವೂರು ಸಿಎಂ ಮಕಾಂ ಶರೀಫ್ 29ನೇ ಉರುಸ್ ಮುಬಾರಕ್ ಕೋಳಿಕೋಡು ದಕ್ಷಿಣ ಭಾರತದ ಸುಪ್ರಸಿದ್ಧ ಜಿಯಾರತ್ ಕೇಂದ್ರವಾದ ಮಡವೂರು ಸಿಎಂ ಮಕಾಂ ಶರೀಫ್ನಲ್ಲಿ ಅಂತ್ಯ ವಿಶ್ರಾಂತಿ ಹೊಂದುತ್ತಿರುವ ವಲಿಯುಲ್ಲಾಹಿ ಸಿಎಂ ಅಬೂಬಕರ್ ಮುಸ್ಲಿಯಾರ್ ಕದಸಲ್ಲಾಹು ಸಿರುಲ್ ಅಜೀಜ್ ರವರ 29ನೇ ಉರುಸ್ ಮುಬಾರಕ್ 2019 ಜೂನ್ 7ರಿಂದ 11ರ ತನಕ 5 ದಿನಗಳಲ್ಲಿ ಹಲವು ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ದಿನಾಂಕ 7/6/2019 ಶುಕ್ರವಾರ ಬೆಳಿಗ್ಗೆ 9ಕ್ಕೆ ಧ್ವಜಾರೋಹಣ ಹಾಗೂ ಮಕಾಂ ಜಿಯಾರತ್. ಮಹಾನರಾದ ಸಂಸ್ಥೆಗೆಲ್ಲ ಜಮಿಯತುಲ್ ಉಲಮಾ ಇದರ ಅಧ್ಯಕ್ಷರಾದ ಸಯ್ಯದುಲ್ ಉಲಮಾ ಜಿಫ್ರಿ ಮುತ್ತುಕೋಯ ತಂಗಳವರುಗಳು ಅಲ್ಲದೆ ಮಹಾನರಾದ ಪತ್ರಿಕಾಗೋಷ್ಠಿಯಲ್ಲಿ ಸೈಯದ್ ಹುಸೈ ಬಾಲಾವಿ, ತನ್ನಾಳ್ ಕುಕ್ಕಾಜೆ, ಪಿಎ ಮೊಹಮ್ಮದ್ ಮುಸ್ಲಿಯಾರ್, ಕೆಎ ಹಜೈನರ್ ಮುಸ್ಲಿಯಾರ್, ಅಬೂಬಕರ್ ಅನಿಲಕಟ್ಟೆ, ಅಬೂಬಕರ್ ಮಂಗಳಪದವು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.